ಸೆಸ್ ಏರಿಕೆ ಮಾಡಿ ಸರ್ಕಾರ ಹೊರಡಿಸಿರುವಂತಹ ಆದೇಶವನ್ನು ವಿರೋಧಿಸಿ ಮಂಗಳೂರು ಬಂದರು ಅಡಿಕೆ ವರ್ತಕರು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಶನಿವಾರದಿಂದ ವ್ಯಾಪಾರವನ್ನು ಸ್ಥಗಿತಗೊಳಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಶತ 35 ಪೈಸೆಯಿಂದ ₹1 ಏರಿಕೆ ಮಾಡಿರುವ ಮಾರುಕಟ್ಟೆ ಶುಲ್ಕವನ್ನು ಮೊದಲಿನಂತೆಯೇ 35 ಪೈಸೆಗೆ ಇಳಿಸುವಂತೆ ಒತ್ತಾಯಿಸಿರುವಂತಹ ವ್ಯಾಪಾರಸ್ಥರು ಬಂದ್ ಮೂಲಕ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತಂದಿರುವಂತಹ ಎಪಿಎಂಸಿ ತಿದ್ದುಪಡಿ ಕಾಯ್ದೆಯನ್ನು ವ್ಯಾಪಾರಿಗಳು ಸ್ವಾಗತಿಸಿದ್ದು, ರೈತರಿಗೆ ಮುಕ್ತ ಮಾರುಕಟ್ಟೆಯಿಂದ ಲಾಭವಿದೆ, ವ್ಯಾಪಾರಿಗಳಿಗೂ ಅನುಕೂಲ. ಹೀಗಾಗಿ ಎಪಿಎಂಸಿ ಅವಶ್ಯಕತೆ ಇಲ್ಲ, ಅದನ್ನು ರದ್ದುಪಡಿಸಬೇಕು ಅಂತ ವ್ಯಾಪಾರಸ್ಥರು ಒತ್ತಾಯಿಸಿದರು. ಇನ್ನು ಅಡಿಕೆ ಶಿಪ್ಪರ್ಸ್ ಆ್ಯಂಡ್ ಬ್ರೋಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ದೇವಾನಂದ ಪೈ ಅವರು ಮಾತನಾಡಿ, ಸರ್ಕಾರ 35 ಪೈಸೆಯಷ್ಟು ಇದ್ದಂಥ ಶುಲ್ಕವನ್ನು ಏಕಾಏಕಿ ಏರಿಸಿದೆ. ಇದರಿಂದ ರೈತರಿಗೆ ವ್ಯಾಪಾರಸ್ಥರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಕೇಂದ್ರ ಸರ್ಕಾರ ಎಪಿಎಂಸಿ ಸಹಿತ ಕೃಷಿ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದು ಸ್ವಾಗತಾರ್ಹ. ಆದರೆ ರಾಜ್ಯ ಸರ್ಕಾರದ ಶುಲ್ಕ ಏರಿಕೆಯಿಂದ ಸಮಸ್ಯೆಯಾಗಿದೆ. ಕೂಡಲೇ ಸಂಸದರು, ಶಾಸಕರು ಮಧ್ಯಪ್ರವೇಶಿಸಿ ಈ ಹಿಂದಿನಂತೆ ಶುಲ್ಕವನ್ನು ನಿಗದಿಪಡಿಸಬೇಕು ಅಂತ ಆಗ್ರಹಿಸಿದರು. ಹೋರಾಟ ಮುಂದುವರಿತದೆ ಅಂತ ಹೇಳೋದ್ರಲ್ಲಿ ಕಂಠಾಂಘೋಷವಾಗಿ ನಾವು ಹೇಳ್ತಾ ಇದ್ದೇವೆ. ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸರ್ತಿ ಮನವಿ ಮಾಡೋದು, ಎಪಿಎಂಸಿ 1% ಮಾಡಿದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಯಾಕಂದರೆ ಮಾರ್ಕೆಟ್ ಯಾರ್ಡ್ ಮತ್ತು ಹೊರಗಿಂದ ಬೇರೆ ಬೇರೆ ಕಾಂಪಿಟೇಟಿವ್ ಎನ್ವೈರ್ಮೆಂಟಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಮತ್ತೊಂದು ಸರ್ತಿ ನಾವೆಲ್ಲ ಸೇರಿ ಇಲ್ಲಿ ಇವತ್ತು ಯಾವುದಿನ ಮಟ್ಟಿಗೆ ನಾವು ಸರ್ಕಾರದ ಮುಂದೆ ಕೇಳಿಕೊಳ್ತಾ ಇದ್ದೇವೆ, ತಕ್ಷಣದಿಂದ 0.35ಗೆ ವಾಪಸ್ ಎಪಿಎಂಸಿಯನ್ನು ಫೀಯನ್ನು ಮಾಡಿಕೊಳ್ಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ. ಬೈಕಂಪಾಡಿ ವರ್ತಕರ ಸಂಘದ ಕಾರ್ಯದರ್ಶಿ ಉದ್ಯಮಿ ಪ್ರಕಾಶ್ ಕಲ್ಬಾಬಿ ಅವರು, ಸರ್ಕಾರದ ನಿರ್ಧಾರ ವ್ಯಾಪಾರಿಗಳಿಗೆ ಹೊಡೆತವನ್ನು ಕೊಟ್ಟಿದೆ. ಕೇರಳದಲ್ಲಿ ಎಪಿಎಂಸಿ ಇಲ್ಲದ ಕಾರಣ ವರ್ತಕರು ಆ ಕಡೆಗೆ ತೆರಳುತ್ತಾ ಇದ್ದಾರೆ. ಇಲ್ಲಿನ ಎಪಿಎಂಸಿ ರದ್ದು ಮಾಡಿ ರೈತರಿಗೆ, ಉದ್ಯಮಿಗಳಿಗೆ ಅನುಕೂಲವಾದ ಕೇಂದ್ರದ ಕಾಯ್ದೆಯನ್ನು ಜಾರಿ ಮಾಡಬೇಕು ಅಂತ ಒತ್ತಾಯಿಸಿದರು. ಬಹುಶಃ ಇದರಿಂದ ಈ ದೇಶದ, ಈ ರಾಜ್ಯದ, ಈ ಜಿಲ್ಲೆಯ ರೈತರಿಗೆ ತುಂಬ ತೊಂದರೆ ಆಗ್ತದೆ. ಯಾಕಂತ ಹೇಳಿದರೆ 1% ಹೇಳಿದರೆ ₹4 ರೈತರ ಮೇಲೆ ಹೊರೆ ಆಗ್ತದೆ. ಅವರಿಗೆ ಕಡಿಮೆ ಪರ್ ಕೆಜಿ ಕಡಿಮೆ ದರ ಸಿಗ್ತದೆ. ಇದರಿಂದ ಮುಖ್ಯವಾಗಿ ವ್ಯಾಪಾರಿಗಳಿಗಿಂತ ಜಾಸ್ತಿಯಾಗಿ ರೈತರಿಗೆ ತೊಂದರೆ ಆಗ್ತದೆ. ಎರಡನೇ ಮುಖ್ಯ ಅಂಶ ಅಂತ ಹೇಳಿದ್ರೆ ನಮ್ಮ ನೆರೆ ರಾಜ್ಯ ಕೇರಳ, ಇಲ್ಲಿ ಯಾವುದೇ ಎಪಿಎಂಸಿ ಇಲ್ಲ. ಇಲ್ಲಿ ಎಲ್ಲ ಟ್ರೇಡರ್ಸ್ ಕೂಡ ಎಪಿಎಂಸಿ ಇಲ್ಲದ ಕಾರಣ ಹತ್ತಿರದ ಕೇರಳಕ್ಕೆ ಶಿಫ್ಟ್ ಆಗಿ ಅಲ್ಲಿ ವ್ಯಾಪಾರ ವಹಿವಾಟವನ್ನು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಾಗುವಂಥ ಒಂದು ಚಾನ್ಸ್ ಕೂಡ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಈ ನಮ್ಮ ರಾಜ್ಯಕ್ಕೆ ಸಿಗುವಂಥ GSTಯಲ್ಲಿ ಕೂಡ ಬಹಳವಾದ ಒಂದು ಕೊರತೆ ಆಗುವಂಥ ಒಂದು ಸಂಭವ ಕೂಡ ಇದೆ. ಇನ್ನು ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿಯದೇ ಇದ್ದಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುವುದು ಅನಿವಾರ್ಯವಾಗಬಹುದು ಅಂತ ಎಚ್ಚರಿಸಿದರು. ಮಂಗಳೂರು ಮರ್ಚೆಂಟ್ ಅಸೋಸಿಯೇಷನ್ನ ಕಾರ್ಯದರ್ಶಿ ಅಬ್ದುಲ್ ರೆಹಮಾನ್ ಅವರು ಮಾತನಾಡಿ, ಸರ್ಕಾರ ರೈತರಿಗೆ ಅನುಕೂಲ ಮಾಡುವ ಬದಲು ಹೆಚ್ಚು ಶುಲ್ಕ ಪಾವತಿಸುವ ಕೆಲಸ ಮಾಡಿದೆ. ಎಪಿಎಂಸಿಯು ಕೇಂದ್ರದ ಹೊಸ ಕಾಯ್ದೆಯಿಂದ ಮಹತ್ವ ಕಳೆದುಕೊಂಡಿದೆ. ದೇಶದ ಇತರೆಡೆ ರದ್ದು ಮಾಡುವ ಕೆಲಸವನ್ನು ಆಯಾ ರಾಜ್ಯಗಳು ಮಾಡ್ತಾ ಇದೆ ಅಂತ ಹೇಳಿದರು. ಇನ್ನು ರಾಘವ ಶೆಟ್ಟಿ, ಅನ್ವರ್ ಹುಸೇನ್, ಸುನೀಲ್ ರತಿಲಾಲ್, ಕಲ್ಪೇಶ್, ರಮೇಶ್ ಪಟೇಲ್, ಅಡಿಕೆ ವ್ಯಾಪಾರಸ್ಥರ ಸಂಘದ ಪದಾಧಿಕಾರಿಗಳು, ವರ್ತಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.